ಪ್ರಬುದ್ಧವನ್ನು ನೋಡುವಂಥ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ಧರ್ಮರಾಜ್ ಗೋನಾಳು. ಕಾಣಿಸ್ತಾ ಇರುವುದು ಹಸಿರಿನ ಗದ್ದೆಯಲ್ಲಿದ್ದೀನಿ. ಇದು ಎಲ್ಲ ಕಡೆಯೂ ಕೂಡ ಇವತ್ತು ಹಸಿರು ಚಿಗುರು ಹೊಡಿತಾ ಇದೆ. ಕಳೆದ ಒಂದು ವಾರದಿಂದ ಮಳೆ ಎಲ್ಲ ಕಡೆ ತುಂಬ ಚೆನ್ನಾಗಿ ಒಂದು ಒಳ್ಳೆ ಕರ್ನಾಟಕದಾದ್ಯಂತ ಮಳೆಯಾಗಿದೆ. ಸೊ ನಾವು ಕೆಲವು ದಿನಗಳ ಹಿಂದೆ ಮಾಧ್ಯಮಗಳಲ್ಲಿ ಮತ್ತು ಬೇರೆ ಬೇರೆ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ತಾ ಇದ್ವಿ, ಏನು ಅಂತಂದರೆ ಈ ವರ್ಷ ಮಳೆ ಆಗಲ್ಲ, ಮಳೆ ಆಗೋದೇ ಇಲ್ಲ ಅಂತೇಳಿ ನಾವು ನೋಡ್ತಾ ಇದ್ವಿ. ಆದರೆ ಅದೆಲ್ಲವೂ ಸುಳ್ಳಾಗಿ ಮಾಧ್ಯಮಗಳಿಗೂ ಕೂಡ ಬಾಯಿ ಮುಚ್ಕೊಳ್ಳುವ ರೀತಿಯಲ್ಲಿ ಈ ಸಲ ಮಳೆ ಆಗ್ತಿದೆ. ಯಾಕೆ ಆ ರೀತಿ ಹೇಳ್ತಾ ಇದ್ರು ಅಂತಂದರೆ, ಈಗ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದಿರೋದ್ರಿಂದ ಯಾವಾಗ ಕಾಂಗ್ರೆಸ್ ಆಡಳಿತಕ್ಕೆ ಬರುತ್ತೋ ಅವಾಗೆಲ್ಲ ಬರಗಾಲ ಬರುತ್ತೆ, ಮಳೆ ಆಗಲ್ಲ, ಬೆಳೆ ಬರಲ್ಲ ಅನ್ನೋಂಥ ಒಂದು ಮಾತುಗಳನ್ನೆಲ್ಲ ಆಡ್ತಾಯಿದ್ರು. ಇವತ್ತಿನ ದಿನ ಮಳೆ ಬರಲ್ಲ ಅಂತೇನು ಯಾರೆಲ್ಲ ಹೇಳ್ತಾಯಿದ್ರು. ಆದರೆ ಕಳೆದ 8-10 ದಿನಗಳಿಂದನೂ ಕೂಡ ಕರ್ನಾಟಕದಲ್ಲಿ ತುಂಬ ಒಳ್ಳೆ ಮಳೆ ಆಗ್ತಾಯಿದೆ. ತಡವಾಗಿ ಬಂತು ಈ ವರ್ಷ, ಆದರೂ ಕೂಡ ಮಳೆ ಬಂದಿದೆ. ಎಲ್ಲ ಕಡೆಯೂ ಹಚ್ಚ ಹಸಿರು, ರೈತರು ಬಿತ್ತನೆ ಮಾಡಿ ಬೆಳೆಗಳನ್ನು ಬಿತ್ತನೆ ಮಾಡಿ ಬೆಳೆಗಳನ್ನ ಬೆಳೆಸ್ತಾ ಇದ್ದಾರೆ. ರೈತರ ಮುಖದಲ್ಲಿ ಕಳೆದ ಒಂದು ವಾರದಿಂದ ನಗುಮುಖ ಕಾಣ್ತಾ ಇದೆ. ಹೀಗೆ ನಗುಮುಖ ಕಾಣಬೇಕು ಮತ್ತು ಇನ್ನೂ ಹೆಚ್ಚು ಮಳೆ ಆಗಲಿ ಅಂತೇಳಿ ನಾನು ಪ್ರಾರ್ಥಿಸ್ತೀನಿ. ಹಾಗೆಯೇ ಇವತ್ತು ಮಳೆಗೆ ಯಾರು ಮಳೆ ಬರಲ್ಲ ಅಂತೇಳಿದರೆ ಈ ವರ್ಷ ಮಳೆ ಖಂಡಿತವಾಗಲೂ ಬಂತು. ಮಳೆಗೆ ಕಾಂಗ್ರೆಸ್ ಗೊತ್ತಿಲ್ಲ, BJP ಗೊತ್ತಿಲ್ಲ. ಪ್ರಕೃತಿ ನೈಸರ್ಗಿಕ ನಿಯಮ ಏನಿದೆಯೋ ಅದು ಆ ಕಾಲಕ್ಕೆ, ಆ ಸಮಯಕ್ಕೆ, ಸಂದರ್ಭಕ್ಕೆ ಅನುಗುಣವಾಗಿ ತಾನು ತಾನು ಏನೆಲ್ಲ ಆಗ್ತಾ ಇರುತ್ತೆ. ಬಟ್ ನಾವು ಮಾತ್ರ ಮನುಷ್ಯರು ಈ ಸಲ ಕಾಂಗ್ರೆಸ್ ಬಂದಿದೆ ಮಳೆ ಆಗಲ್ಲ, BJP ಬಂದಿದೆ ಮಳೆ ಆಗುತ್ತೆ ಅಂತ ಮೌಢ್ಯನೇ ನಂಬ್ಕೊಂತೀವಿ. ಪ್ರಕೃತಿ ಹಂಗಲ್ಲ ಸ್ವಾಮಿ, ಅದು ತಾನು ಹೆಂಗೆ ಏನು ಮಾಡಬೇಕು ಅದನ್ನೆಲ್ಲ ಮಾಡ್ತಾಯಿದೆ. ಬಟ್ ಆದರೆ ನಾವು ಪಕ್ಷದ ಮೇಲೆ, ಧರ್ಮದ ಮೇಲೆ, ಜಾತಿಯ ಮೇಲೆ, ಸಂಪ್ರದಾಯಗಳ ಮೇಲೆ, ನಾವು ನಂಬಿಕೊಂಡು ಬಂದಿರುವಂಥ ತತ್ವ ಸಿದ್ಧಾಂತಗಳ ಮೇಲೆ ನೈಸರ್ಗಿಕ ನಿಯಮಗಳನ್ನ ಅಳೆಯಬಾರ್ದು ನಾವು ಅನ್ನೋದನ್ನು ಪ್ರಕೃತಿ ಇವತ್ತು ತೋರಿಸಿಕೊಟ್ಟಿದೆ. ಮಳೆ ಆಗ್ತಾ ಇದೆ. ಕಾಂಗ್ರೆಸ್ಸು ಸಿದ್ದರಾಮಯ್ಯನೂ ಗೊತ್ತಿಲ್ಲ, ಯಡಿಯೂರಪ್ಪ ಗೊತ್ತಿಲ್ಲ, ಮೋದಿ ಗೊತ್ತಿಲ್ಲ, ಸೋನಿಯಾ ಗಾಂಧಿ ಗೊತ್ತಿಲ್ಲ, ರಾಹುಲ್ ಗಾಂಧಿ ಗೊತ್ತಿಲ್ಲ, ಯಾರೂ ಕೂಡ ಮಳೆಗೆ ಗೊತ್ತೇ ಇಲ್ಲ. ಮಳೆಗೆ ಗೊತ್ತಿರುವುದು ಭೂಮಿ, ಗಿಡ, ಮರ, ಪಕ್ಷಿ, ಪ್ರಾಣಿ, ಮನುಷ್ಯ ಮಾತ್ರ ಗೊತ್ತು, ಪಕ್ಷಿಗಳು ಗೊತ್ತಿಲ್ಲ. ಹಾಗಾಗಿ ಈ ಕರ್ನಾಟಕದಲ್ಲಿ ಯಾವ ಸರ್ಕಾರ ಇದ್ರೆ ಏನೈತಿ, ಮಳೆ ತನ್ನ ಪಾಡಿಗೆ ತಾನು ಪ್ರಕೃತಿದತ್ತವಾಗಿ ಬರುತ್ತೆ, ಪ್ರಕೃತಿದತ್ತವಾಗಿ ಕೆಲವು ಸಲ ಬರೋದಿಲ್ಲ. ಹೀಗಾಗಿ ಒಂದು ಪಕ್ಷಕ್ಕೆ ಅಥವಾ ಧರ್ಮಕ್ಕೆ ಅಥವಾ ಯಾವುದೇ ಜನಾಂಗಕ್ಕೆ ಹೋಲಿಕೆ ಮಾಡಿ ಈ ವರ್ಷ ಮಳೆ ಬರಲಿಲ್ಲ ಅಂತಂದರೆ ಇದಕ್ಕೆ ಕಾರಣ ಅಂಥೇಳಿ ಅಳೆಯುವಂತಹ ಮಾನದಂಡ ಏನಿದೆಯಲ್ಲ ಅದು ಮೌಢ್ಯ. ಅದನ್ನು ನಮ್ಮ ಸಮಾಜ ಅರ್ಥ ಮಾಡಿಕೊಂಡು ಬಿಡುವಂತೆ ಕೆಲಸ ಮಾಡಬೇಕಾಗಿದೆ. ಕಾಂಗ್ರೆಸ್ ಆಗಿರಲಿ, BJP ಆಗಿರಲಿ, JDS ಆಗಿರಲಿ ಅಥವಾ ಮಗದೊಂದು ಯಾವುದಾದ್ರೂ ಆಗಿರಲಿ, ಯಾವುದೂ ಕೂಡ ಪ್ರಕೃತಿಯ ಎದುರುಗಡೆ ಎಲ್ಲವೂ ಸುಳ್ಳು. ಹೀಗಾಗಿ ಪ್ರಕೃತಿಯನ್ನು ನಾವೆಲ್ಲರೂ ಕೂಡ ಅದನ್ನು ಹಾಗೇ ನೋಡಬೇಕಾಗಿದೆ ಅಂತ ನನ್ನ ಭಾವನೆ. ಸೊ ಸ್ನೇಹಿತರೆ, ಪ್ರಬುದ್ಧದಲ್ಲಿ ತಾವೆಲ್ಲ ಗಮನಿಸ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ. ನಾವು ಕೂಡ ತಮ್ಮನ್ನೆಲ್ಲ ತುಂಬ ನಂಬಿಕೆಯಿಂದ ನಾನು ಕೂಡ ನಿಮ್ಮ ಮೇಲೆ ತುಂಬ ನಿರೀಕ್ಷೆಗಳನ್ನ ಇಟ್ಟಿದ್ದೀನಿ. ಸೊ ಹೀಗಾಗಿ ಪ್ರಬುದ್ಧ ವೈಜ್ಞಾನಿಕ ನೆಲೆಯಲ್ಲಿ ವೈಜ್ಞಾನಿಕವಾಗಿ ಯೋಚನೆ ಮಾಡೋದನ್ನು ನಾವು ಮಾತಾಡ್ತೀವಿ. ಪ್ರಬುದ್ಧವನ್ನು ನೋಡುವಂಥ ತಮ್ಮೆಲ್ಲರಿಗೂ, ವಿಶೇಷವಾಗಿ ತಮಗೆ ಸಬ್ಸ್ಕ್ರೈಬ್ ಆಗಿರುವಂಥ ತಮ್ಮೆಲ್ಲರಿಗೂ ನಾನು ನಮಸ್ಕಾರ ಮಾಡ್ತೀನಿ. ಅದರ ಜೊತೆಯಲ್ಲಿ ತಮಗೆ ಕೂಡಲೇ ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ಸ್ ಆಗಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪ್ರಬುದ್ಧಕ್ಕೆ ಇನ್ನೂ ಹೆಚ್ಚಿನ ಚಂದಾದಾರನ ಕೊಡುವಂಥ ಕೆಲಸ ತಮ್ಮಿಂದ ಆಗಲಿ ಅಂತೇಳಿ ಪ್ರಬುದ್ಧದ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ.